ಬೆಂಗಳೂರು ಕಂಬಳ ನಮ್ಮ ಕಂಬಳ. ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಕಂಬಳದ ಉಸೇನ್ ಬೋಲ್ಟ್ ಬರ್ತಿದ್ದಾರೆ. ಕಂಬಳದ ಉಸೇನ್ ಬೋಲ್ಟ್ ಅನ್ನುವಂಥ ಪ್ರಖ್ಯಾತಿಯನ್ನು ಪಡೆದಿರುವ ಬೆಂಗಳೂರಿನಲ್ಲಿ ಹಲವಾರು ಸನ್ಮಾನಗಳನ್ನು ಸ್ವೀಕರಿಸಿರುವಂತಹ ಅಶ್ವತ್ಥಪುರದ ಶ್ರೀನಿವಾಸ್ ಗೌಡರಿಗೆ ನಮ್ಮ ಜೊತೆಗಿದ್ದಾರೆ. ಬೆಂಗಳೂರು ಕಂಬಳಕ್ಕೆ ಹೇಗೆ ಸಜ್ಜಾಗಿದ್ದಾರೆ, ಬೆಂಗಳೂರು ಕಂಬಳ ಅಂತ ಅಂದ ಕೂಡಲೇ ಅವರಿಗೆ ಏನು ಅನ್ನಿಸ್ತು ಎಲ್ಲವನ್ನು ಕೂಡ ಕೇಳುವ. ಶ್ರೀನಿವಾಸ್ ಗೌಡ್ರೆ, ಬೆಂಗಳೂರು ಕಂಬಳಕ್ಕೆ ಹೇಗೆ ರೆಡಿಯಾಗಿದ್ದೀರಿ? ಒಂದು ಖುಷಿ ಮಾತ್ರ, ಯಾಕೆ ಅಂದರೆ ಈ ಕರಾವಳಿ ಜಿಲ್ಲೆಯ ಕಂಬಳ ಈಗ ಬ್ಯಾಂಗ್ಳೂರಲ್ಲಿ ಕೂಡ ಆಗ್ತಿದೆ. ಮತ್ತು ಹೊಸ ಕರೆ, ಹೊಸ ಜಾಗ, ಅದು ಹೇಗಿರ್ತದೆ ಒಂದು ನೋಡುವ, ಮತ್ತು ಜನ ತುಂಬ ಇರ್ಬೋದು, ಅದನ್ನು ನೋಡೋಕ್ಕೇ ಖುಷಿ ಆಗ್ತಿದೆ ನಮಗೆ. ಓಕೆ, ಕಂಬಳಕ್ಕೆ ಒಂದು ಅಂದಾಜು ಒಂದಷ್ಟು ಸಾವಿರದ ಲೆಕ್ಕಾಚಾರದಲ್ಲಿ ಜನ ಸೇರುವಂಥದ್ದು. ಅಲ್ಲಿ 5 ಲಕ್ಷಕ್ಕೂ ಅಧಿಕ ಮಂದಿ ಬರ್ತಾರೆ ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ಏನು ಅನಿಸುತ್ತೆ? ಅದೇ ಆ ಜನ ಎಲ್ಲ ನೋಡಲಿಕ್ಕೆ ಬರ್ತಾರೆ. ಈ ಅಲ್ಲಿ ಕ್ರೀಡೆಯನ್ನು ಈ ದೊಡ್ಡ ಸಿಟಿಯಲ್ಲಿ ಮಾಡ್ತಾರೆ ಅಂದರೆ ಒಂದು ಕಂಬಳ ಕ್ರೀಡೆಗೆ ಎಷ್ಟೊಂದು ಮಹತ್ವ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ ಈ ಕಂಬಳ ಕ್ರೀಡೆಯಲ್ಲಿ. ಓಕೆ, ನೀವು ಸೆಲ್ಫಿಗಳಿಗೆಲ್ಲ ರೆಡಿಯಾಗಿದ್ದೀರಾ? ರೆಡಿಯಾಗಿದ್ದೀರಿ. ಯಾಕೆಂದರೆ ಇಲ್ಲಿ ಕಂಬಳ ಆಗುವಾಗ ನಿಮ್ಮ ಜೊತೆ ಸೆಲ್ಫಿಗೆ ಮುಗಿ ಬೀಳೋದಿಲ್ವಾ? ಬೀಳ್ತಾರೆ. ನೀವು ಉಸೇನ್ ಬೋಲ್ಟ್ ಅಂತ ಹೆಸರನ್ನು ಮಾಡ್ಕೊಂಡಿದ್ರಿ ಕಂಬಳ ಕ್ಷೇತ್ರದಲ್ಲಿ. ಉಸೇನ್ ಬೋಲ್ಟ್ ಅಂತ ಹೆಸರು ಮಾಡಿಕೊಂಡು ಕಂಬಳದಲ್ಲಿ ಅಂಥದ್ದೊಂದು ಸಾಧನೆ ಮಾಡಿದ ಇಮಿಡಿಯೇಟ್ಲಿ ಬೆಂಗಳೂರಿಗೆಲ್ಲ ಬಂದಿದ್ರಿ. ಬೆಂಗಳೂರಲ್ಲೆಲ್ಲ ಸುತ್ತಾಡಿದ್ರಿ. ಅಂದರೆ ವಿಧಾನಸೌಧ, ಆನಂತರ ಕ್ರೀಡಾ ಇಲಾಖೆ, ಎಲ್ಲ ಯೋಜನೆ ಮತ್ತು ಸೇವಾ ಎಲ್ಲ ಕಡೆಗೆ ಹೋಗಿದ್ರಿ. ಇವತ್ತು ಬೆಂಗಳೂರಿಗೆ ನೀವು ನಿಮ್ಮ ಪ್ರದರ್ಶನವನ್ನು ತೋರಿಸೋದಕ್ಕೆ, ನಾನು ಹೇಗೆ ಓಡ್ತೀನಿ ಅಂತೇಳಿ ಉಸೇನ್ ಬೋಲ್ಟ್ ಅಂತ ಹೇಳುವಂಥದ್ದನ್ನು ಬೆಂಗಳೂರಲ್ಲಿ ತೋರಿಸಕೊಟ್ಟಿದ್ದೀರಿ. ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಿದೆ ಈ ಕಂಬಳ ಕ್ರೀಡೆಯಲ್ಲಿ ಅಲ್ಲಿ ಓಡ್ತಾ ಇದ್ದೇನಂತ. ಮತ್ತು ನಮ್ಮ ಕೋನ ಕೂಡ ಯಜಮಾನರು ಕೂಡ ನಮ್ಮ ಟೀಮ್ನವರೆಲ್ಲ ಎಲ್ಲರೂ ನಮ್ಮ ಜೊತೆಯಾಗಿ ಬರ್ತಾರೆ. ಕೋನ ಕೂಡ ಈ ಬ್ಯಾಂಗ್ಳೂರಿಗೆ ಬರ್ತದೆ ಅಂತ ಖುಷಿ ಆಗ್ತಿದೆ. ಯಾವ ಟೀಮಲ್ಲಿ ಸರ್? ಮಿಜಾರು ಪ್ರಸಾದ್ ನಿಲಯ ಮತ್ತು ಹಗ್ಗ ಸೀನಿಯರಲ್ಲಿ, ಮತ್ತು ಹಗ್ಗ ಜೂನಿಯರಲ್ಲಿ ಹೊಸಬೆಟ್ಟಿ ಏರಿಮಾರಿ ಬರ್ಕೆ ಚಂದ್ರ ಸಾಧು ಸನಿಲ್ ಅಂತ, ಮತ್ತು ನೇಗಿಲಿ ಹಿರಿಯದಲ್ಲಿ ಬೆಳ್ಳಿಪಾಡಿ ಕೈಪ ಕೇಶವ ಭಂಡಾರಿ. 3 ಟೀಮಲ್ಲಿ ಇತ್ತು. ಹೇಗೆ ನಿಮ್ಮ ಎಲ್ಲ ಸ್ನೇಹಿತರು ಹೇಗೆ? ಪ್ರಮೋದ್ ಅಂತ ನಮ್ಮ ಒಟ್ಟಿಗೆ ಇದ್ದವರು, ಮತ್ತು ಈ ಒಂದು ಸುವನ್ ಒಂಟಿಗಟ್ಟೆ. ಹೇಗೆ ಹೇಗೆ ರೆಡಿ ಆಗಿದ್ದೀರಿ? ಏನಾದರೂ ಹೇಳಿದ್ರ ಎಂಚ ಈ ಸರ್ತಿ ಬೆಂಗಳೂರು ಇದೆಲ್ಲ ಪಂಡೇರ? ಪಂಡೇರಿ ಈ ವರ್ಷ ಬೆಂಗಳೂರು ರೆಡಿ ಆಗಿದ್ದೀರ ಅಂತ ಎಲ್ಲ ಮೆಸೇಜ್ ಎಲ್ಲ ಮಾಡಿದ್ರು. ಬೆಂಗಳೂರಿನವರಿಗೆ ಯಾರು ಮಾಡಲಿಲ್ಲ ಮೆಸೇಜ್ ಮಾಡ್ತಾರೆ. ಶ್ರೀನಿವಾಸ್ ಗೌಡ್ರೆ, ಒಂದು ಬೆಂಗಳೂರಿನಲ್ಲಿ ಇರುವಂಥದ್ದು, ಬೆಂಗಳೂರಿಗೆ ಇಲ್ಲಿಂದ ಹೋಗುವಂಥದ್ದು ಎಲ್ಲವೂ ಕೂಡ ನಮಗೊಂದು ಚಾಲೆಂಜೇ. ಎಲ್ಲ ಬೆಂಗಳೂರಿನಲ್ಲಿ ಕಾರ್ಯ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಅನಂತರ ಫುಡ್ ಫೆಸ್ಟಿವಲ್ ಇದೆ, ಮತ್ತು ಎಲ್ಲದಕ್ಕೂ ವ್ಯವಸ್ಥೆಗಳಾಗ್ತಾ ಇದೆ. ನಿಮಗೆ ಬೆಂಗಳೂರು ಅಂತಂದಾಗ ನಿಮಗೇನೊಂದು ಆತಂಕ ಏನಾದರೂ ಉಂಟಾ? ಆತಂಕ ಅಂದರೆ ನಮಗೆ ಜನಗಳಿಗೆ ಏನೂ ತೊಂದರೆ ಆಗಲ್ಲ. ಯಾಕಂದರೆ ಈ ಕೋನಗಳು ಇಲ್ಲಿಂದ ಅಲ್ಲಿ ತನಕ ನಿಂತ್ಕೊಂಡೇ ಹೋಗಬೇಕಾಗುತ್ತೆ, ಮಲಗೋದಿಲ್ಲ ಅದು. ಹಾಗಾಗಿ ಕೋನಗಳ ಆರೋಗ್ಯ ಏನಾದರೂ ಹಾಳಾಗುತ್ತಂತ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ಈಗ ಫಸ್ಟ್ ಕಂಬಳ ನಡೀತಿರೋದು ಮಾತ್ರ, ಇನ್ನೂ ಕಂಬಳ ಇದೆ. ಇದು ಬ್ಯಾಂಗ್ಳೂರದ್ದು 2ನೇ ಕಂಬಳ. ಹಾಗಾಗಿ ಕೋನಗಳಿಗೆ ಏನು ತೊಂದರೆ ಆಗಬಾರ್ದಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಓಕೆ, ಅಭಿಮಾನಿಗಳು ತುಂಬ ಜನ ಬರ್ತಾರೆ ನಾಡಿದ್ದು, ಏನು ಹೇಳ್ತೀರಿ ಅವರಿಗೆ? ಬನ್ನಿ, ಎಲ್ಲರೂ ಬನ್ನಿ, ಬೆಂಗಳೂರು ನಮ್ಮ ಕಂಬಳವನ್ನು ವಿಜೃಂಭಣೆಯಿಂದ ಆಚರಿಸೋಣ. ಎಲ್ಲರೂ ಬನ್ನಿ ಕಂಬಳ ನೋಡಿ. ಓಕೆ, ಇದು ಶ್ರೀನಿವಾಸ್ ಗೌಡರು, ಕಂಬಳ ಕ್ಷೇತ್ರದ ಉಸೇನ್ ಬೋಲ್ಟ್ ಅನ್ನುವಂಥ ಖ್ಯಾತಿಯನ್ನು ಪಡೆದಿರುವವರು, 6 ಪ್ಯಾಕನ್ನು ಹೊಂದಿರುವವರು. 6 ಪ್ಯಾಕಿಗೆ ಕಾರಣ ನಮ್ಮೂರಿನ ಗಂಜಿ ಅಂತ ಭಾರಿ ಹೆಮ್ಮೆಯಿಂದ ಹೇಳ್ಕೊಡುವವರು. ನಮ್ಮೂರಿನ ಗಂಜಿ, ಒಣಮೀನು ಇದೆಲ್ಲವೂ ಕೂಡ ನನ್ನ 6 ಪ್ಯಾಕಿನ ಹಿಂದೆ, ನನ್ನ ಸಾಧನೆಯ ಹಿಂದೆ ಇದೆ ಅಂತ ಹೇಳುವವರು. ಜೊತೆಗೆ ಬೆಂಗಳೂರಿನ ಕಂಬಳದಲ್ಲಿ ಭಾಗಿಯಾಗಲಿಕ್ಕೆ ಲವಲವಿಕೆಯಿಂದ ಇದ್ದಾರೆ. ಬೆಂಗಳೂರಿನ ಕಂಬಳದಲ್ಲಿ ಓಡಬೇಕು, ಬೆಂಗಳೂರಿನ ಕಂಬಳದಲ್ಲಿ ಭಾಗಿಯಾಗಬೇಕು, ಮತ್ತು ಬೆಂಗಳೂರಲ್ಲಿ ನಮ್ಮ ಸಂಸ್ಕೃತಿಯನ್ನು ಸಾರುವಂತಹ ಕಂಬಳವನ್ನು ವೈಭವದಿಂದ ಜನಕ್ಕೆ ತೋರಿಸಬೇಕು ಅನ್ನೋಂಥ ಉತ್ಸಾಹದಲ್ಲಿದ್ದಾರೆ. ಶ್ರೀನಿವಾಸ್ ಗೌಡ್ರೆ, ನಿಮಗೆ ಶುಭವಾಗಲಿ, ಒಳ್ಳೆಯದಾಗಲಿ, ಮತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಕಕ್ಯ ಪದವು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯಾ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.